ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ದೈವಭಕ್ತಿಯೂ ಹೌದು. ನಟಿ ಶಿಲ್ಪಾ ಶೆಟ್ಟಿ ಕುಂದ್ರಾ ಅವರು ರಂಭಾಪುರಿ ಮಠಕ್ಕೆ ರೋಬೋಟಿಕ್ ಆನೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ರಂಭಾಪುರಿ ಶ್ರೀಗಳು ಈ ರೋಬೋಟಿಕ್ ಆನೆಯನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ರೋಬೋಟಿಕ್ ಆನೆಯನ್ನು ನೋಡಲು ಜನ ಸಾಗರವೇ ಸೇರಿತ್ತು. ರೋಬೋಟಿಕ್ ಎಲಿಫೆಂಟ್ ಸದಾ ಕಿವಿ, ತಲೆ, ಸೊಂಡಿಲು ಹಾಗೂ ಬಾಲವನ್ನು ಅಲುಕಾಡಿಸುತ್ತಾ ಇರುತ್ತೆ. ಇದನ್ನು ನೋಡಿದ ಕೂಡಲೇ ನಿಜ ಆನೆ ಎಂದೇ ಭಾಸವಾಗುತ್ತೆ. ಪಂಚಪೀಠಗಳಲ್ಲೇ ಮೊದಲ ಪೀಠವಾದ ರಂಭಾಪುರಿ ಮಠ ಎನ್ಆರ್ ಪುರ ತಾಲೂಕಿನ ಭದ್ರಾ ನದಿಯಲ್ಲಿದೆ. ಈ ರಂಭಾಪುರಿ ಮಠಕ್ಕೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಕುಂದ್ರಾ ಆನೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ.